ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್. ಇನಿತ ಲೈವ್‌ಗ್ ಮಾತೆರೆಗ್ಲ ಸ್ವಾಗತ. ಇನಿತ ಬ್ಯಾಕ್‌ಗ್ರೌಂಡ್ ವ್ಯೂ ಅಂತೂ ಮಸ್ತ್ ಶೋಕುಂಡು ಎಂಕ್ ಇಷ್ಟಾಂಡ್. ಎನ್ನ ವಾಯ್ಸ್ ನಿಕ್ಲೆಗ್ ಕೇನುಂದುಂಡ? ಹಾಯ್ ಹೆಲೋ. Hi, hello. Hi, hello. Hi, hello. ಹಾಯ್ ನಮಸ್ತೆ. ಲೈವ್ ಡಿಪ್ಪುನಕ್ಲೆಗ್ ಮಾತೆರೆಗ್ಲ ಥ್ಯಾಂಕ್ ಯು ಸೋ ಮಚ್ ಲೈವ್‌ಗ್ ಬತ್ತಿನೆಕ್. ಸೊ ಇನಿ ಒಂಜಿ ವಿಡಿಯೋ ಅಪ್ಲೋಡ್ ಮಂದೆ ಏಲ್ ತೂತಿ ಜರ್ಗ ಬೇಗ ಪೋದು ತೂಲೆ. ಇಷ್ಟ ಆದಿತ್ತಂಡ ಲೈಕ್ ಕೊರ್ಲೆ, ಸಬ್ಸ್ಕ್ರೈಬ್ ಕೊರ್ಲೆ, ಅಂಚನೆ ಸಪೋರ್ಟ್ ಮಂತೊಂದಿಪ್ಪುಲೆ. ಓಕೆನಾ? ಯಾನ್ ಇಯರ್‌ಫೋನ್ ಪಾಡ್ದೆ ಉಂದು ಇಯರ್‌ಪಾಡ್ ದಾಯೆಪಂಡ ಎಂಕಲ್ನ ಅಲ್ಪ ಸಂಗಡ್ ಭಜನೆ ದೀತೆರ್ ಸಾಂಗ್ ದೀತೆರ್ ಭಜನೆದ ಮತ್ತ ಅಂಚಾದ್ ಅವು ಬಹು ಕೇಂಡ ಎನ್ನ ಕಾಪಿರೈಟ್ ಬರ್ಪುಂಡು ವೀಡಿಯೋ ಅಯ್ಕೋಸ್ಕರ ದೀತೆರ್. ನೆಟ್ ದಾದಾಪುಂಡು ಪಂಡ ಪಿದಯ್ದ ನಾಯ್ಸ್ ಮಾತ ಕೇನುಜಿ ಅಂಚ ಅವೊಂಜಿ ಎಂಕ್ ಎಡ್ಡೆ ಆಪುಂಡು. ಅಂಚಾದ್ ತಿಕ್ಕಾದ್ ಕುಲೋಂದೆ. ಲೈವ್‌ಗ್ ಬಲೆ ಪಾತೆರ್ಗ ಐನಿತ ಲೈವ್‌ಡ್. ಆ ಬರ್ಸ ಬತ್ತುದು ಬಾನೆ ಒಂಥರ ಚೇಂಜ್ ತೋಜೊಂದುಂಡು ಲಾಯ್ಕುಂಡು. ಹಾಯ್ ಹೆಲೋ ನಮಸ್ತೆ ಮಾತೆರ್ಲ ಚಾ ಪರಿಯಾರ ಆ ಬೇಲೆ ಮಾತ ಆಂಡ ನಿಕಲ್ನ ಎಂಕ್ಲೆಗ್ ರಜೆ ಐತೆ ಅಂಚ ಇನಿ ಒಂಜಿ ದಿನ ರಜೆ ನನ ಎಲ್ಲ ಒಂದ್ ದಿನ ಉಂಡು ಬೊಕ್ಕ ಕೂಡ ಕಾಲೇಜ್ ಸ್ಟಾರ್ಟ್. ನಮ್ಮ ಜೋಕ್ಲೆಗ್ ಫಸ್ಟ್ PUC ಸೆಕೆಂಡ್ PUC ಜೋಕ್ಲೆಗ್ ಎಕ್ಸಾಮ್ ಸ್ಟಾರ್ಟ್ ಆಪುಂಡು ಅಂಚಾದ್ ಎಂಕ್ಲೆಗ್ ಎಕ್ಸಾಮ್ ಡ್ಯೂಟಿ ಮಾತ ಉಂಡು. ಹಾಯ್ ಹೆಲೋ ಯಾರೆಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಲೈವ್‌ಗೆ ಜಾಯ್ನ್ ಆಗಿ ಮಾತಾಡುವ ಇವತ್ತಿನ ಲೈವ್ ಅಲ್ಲಿ ನೋಡುವ ಎಷ್ಟು ಮಂದಿ ಜಾಯ್ನ್ ಆಗ್ತಾರೆ, ಏನೆಲ್ಲ ಮಾತಾಡ್ತಾರೆ ಅಂತ. ಬೇಗ ಬೇಗ ಬನ್ನಿ ಲೈವ್ ಅಲ್ಲಿ ಮಾತಾಡುವ ಅಂತ ಹೇಳ್ತೀನಿ. ಹಾಯ್ ನಮಸ್ತೆ. ಲೈವ್‌ಗ್ ಸ್ವಾಗತ. ಏರ್ ಲೈವ್ ಉಳ್ಳಾರ್ ನಿಕಲ್ಡ ಒಂಜಿ ರಿಕ್ವೆಸ್ಟ್ ದಾದ ಪಂಡ ಲೈಕ್ ಕೊರ್ಲೆ. ಲೈಕ್ ಕೊರ್ರೆ ಗೊತ್ತಿಜಿಂಡ ಯಾನ್ನಿಕ್ಲೆ ಪನ್ಪೆ ಎಂಚ ಪಂಡ ಡಬಲ್ ಟ್ಯಾಪ್ ಒತ್ತುಡು ಅಪಗ ಲೈಕ್ ಬರ್ಪುಂಡು. ಸೊ ಲೈಕ್ ಕೊರ್ಲೆ ಅಂಚನೆ ಕಮೆಂಟ್ ಮಲ್ಪಲೆ ಒಲ್ ತುರ್ತು ಫಸ್ಟ್ ಟೈಮ್ ನಿಕುಲು ತೂವೊಂದಿತ್ತರನ ಕಮೆಂಟ್ ಮಲ್ಪಲೆ ಒಲ್ ತುರ್ತು ಪಾತೆರೊಂದುಲ್ಲೆರ್ ಆ ನಿಕಲ್ನ ಅಪ್ಪುದಾರ ಅವಡ್ ಇಂಚ ಪಾತೆರೊಂದಿಪ್ಪುಲೆ ಲೈವ್‌ಡ್ ಪಾತೆರೊಂದು ಇತ್ತಂಡ ನಮಕ್ಲಾತೆ ಬೋರಿಂಗ್ ಆಪುಜಿ ಅಯ್ಕೋಸ್ಕರ. ಸೊ ಲೈವ್‌ಗ್ ಬತ್ತಿನೆಕ್ ಥ್ಯಾಂಕ್ ಯು. ಫಸ್ಟ್ ಟೈಮ್ ಎನ್ನ ಲೈವ್‌ಗ್ ಬತ್ತಿತ್ತರನ ಸಬ್ಸ್ಕ್ರೈಬ್ ಮಲ್ತೆ ಅಂಚನೆ ಈ ಲೈವ್‌ಗ್ ಲೈಕ್ ಕೊರ್ಲೆ. ಇತ್ತ ಬರ್ಸ ಬತ್ತುದು ಪೋಯಿನಾತ್ರೆ ಅಂಚ ಇತ್ತ ವ್ಯೂ ಅಂತೂ ಮಸ್ತ್ ಲಾಯ್ಕ್ ಉಂಡು ಪಿರವುದ ತುಲೆ ಬಾನ.
ಹೆಲೋ, ಹಾಯ್ ನಮಸ್ತೆ. ಲೈವ್ ಈದಿನಕ್ಲೆಗ್ ಮಾತೆರೆಗ್ಲ ಥ್ಯಾಂಕ್ ಯು ಅಂಚನೆ ಸಪೋರ್ಟ್ ಮಂತೊಂದಿಪ್ಪಿ. ಲೈವ್ ಡ್ ಜಾಯಿನ್ ಆಯ್ ಬೊಕ ನಿಕುಲು ಕಮೆಂಟ್ ಮನ್ಪುಲೆ. ಕಮೆಂಟ್‌ಗೆ ಯಾನ್ ಆನ್ಸರ್ ಕೊರೆ ರೆಡಿ ಆದುಲ್ಲೆ. ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಎಲ್ರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ, ಲೈವ್ ಅಲ್ಲಿ ಇದ್ದಕ್ಕೆ ಥ್ಯಾಂಕ್ ಯು. ಹಾಗೇನೆ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ರೆಡಿ ಆಗಿರ್ತದೆ. ಸೊ ಹಾಗಾಗಿ ನೋಡುವ ಇವತ್ತಿನ ಲೈವ್ ಅಲ್ಲಿ ಎಷ್ಟು ಮಂದಿ ಜಾಯಿನ್ ಆಗ್ತಾರೆ, ಏನೆಲ್ಲ ಮಾತಾಡ್ತಾರೆ ಅಂತ. ಹಾಯ್ ನಮಸ್ತೆ ಎಲ್ರಿಗೂ ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್ ಪರವಾಗಿ ಸ್ವಾಗತ. ಲೈವ್ಗೆ ಬಂದಕ್ಕೆ ಥ್ಯಾಂಕ್ ಯು. ಹಾಗೇನೆ ಲೈವ್ ಅಲ್ಲಿ ಜಾಯಿನ್ ಆಗಿ ಮಾತಾಡಿ. ಫಸ್ಟ್ ಟೈಮ್ ನೀವು ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನೆಲ್ ಮೈ ಕುಟುಂಬ ಅಂತ. ಸೊ ಹೋಗಿ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಕ್ರೀನ್ ಅಲ್ಲಿ ಡಬಲ್ ಟ್ಯಾಪ್ ಒತ್ತಿದ್ರೆ ಲೈಕ್ ಬರುತ್ತೆ. ಸೊ ಲೈಕ್ ಕೊಡಿ, ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ನೋಡುವ ಲೈವ್ ಅಲ್ಲಿ ಎಷ್ಟು ಮಂದಿ ಜಾಯಿನ್ ಆಗ್ತಾರೆ, ಏನೆಲ್ಲ ಮಾತಾಡ್ತಾರೆ ಅಂತ. ಮಳೆ ಹೋಗಿ ಈಗ ವೆದರ್ ಅಂತೂ ತುಂಬಾನೇ ಸೂಪರ್ ಆಗಿದೆ. ಈ ವೆದರ್ ಅಲ್ಲಿ ಫೋಟೋಸ್ ಎಲ್ಲ ತೆಗಿಬೇಕು, ಖುಷಿ ಆಗ್ತದೆ. ನೀವು ನೋಡ್ಬೋದು ಬ್ಯಾಕ್ ಗ್ರೌಂಡ್ ಇದ್ದು ಸೀನರಿ ಹೇಗಿದೆ ಅಂತ. ಫಾಯ್ ಹಾಯ್ ಫಾಯ್ ಅವರು ಮೆಸೇಜ್ ಮಾಡಿದ್ದಾರೆ ಹಾಯ್ ಅಂತ. ಹಾಯ್ ಫಾಯ್ ಅವರೇ, ಫಸ್ಟ್ ಟೈಮ್ ನೀವು ನನ್ನ ಲೈವ್ ನೋಡ್ತಾ ಇದ್ರೆ ಡಬಲ್ ಟ್ಯಾಪ್ ಒತ್ತಿ ಲೈಕ್ ಕೊಡಿ ಸ್ಕ್ರೀನ್ ಅಲ್ಲಿ. ಫಾಯ್ ಅವರೇ ಎಲ್ಲಿಂದ ಮಾತಾಡ್ತಾ ಇದ್ದೀರಾ ಅಂತ ನೀವು ಕಮೆಂಟ್ ಮಾಡಬಹುದು. ಹೆಲೋ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ ಪರವಾಗಿ ಹಾಯ್ ಹೆಲೋ ನಮಸ್ತೆ. ಹಾಗೇನೆ ಲೈವ್ಗೆ ಬಂದಕ್ಕೆ ಥ್ಯಾಂಕ್ ಯು. ಫಸ್ಟ್ ಟೈಮ್ ನೀವು ಲೈವ್ ನೋಡ್ತಾ ಇದ್ರೆ ನನ್ನ ಚಾನೆಲ್ ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಸ್ಕ್ರೀನ್ ಅಲ್ಲಿ ಡಬಲ್ ಟ್ಯಾಪ್ ಒತ್ತಿ ಒಂದು ಲೈಕ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಲೈವ್ ಅಲ್ಲಿ ಎಷ್ಟು ಮಂದಿ ಜಾಯಿನ್ ಆಗ್ತೀರಾ ಅವರದ್ದೆಲ್ಲ ಹೆಸರು ಲಾಸ್ಟ್ ಅಲ್ಲಿ ನಾನು ಮೆನ್ಷನ್ ಮಾಡ್ತೇನೆ. ಸೊ ಹಾಗಾಗಿ ಎಂಡ್ ತನಕ ಇರಿ ಅಂತ ರಿಕ್ವೆಸ್ಟ್. ಬಾಯ್ ಅವರೇ ಮೆಸೇಜ್ ಡಿಲೀಟ್ ಮಾಡಿದ್ರಿ ಯಾಕೆ? ಹೆಲೋ ಯಾರೆಲ್ಲ ನೋಡ್ತಾ ಇದ್ದೀರಾ ಮಾತಾಡಿ ಲೈವ್ ಅಲ್ಲಿ. ಲೈವ್ ಅಲ್ಲಿ ಮಾತಾಡ್ತಾ ಇದ್ರೆ ಸ್ವಲ್ಪ ಲೈವ್ ಇಂಟ್ರೆಸ್ಟಿಂಗ್ ಆಗಿರ್ತದೆ, ಇಲ್ಲಾಂದ್ರೆ ಬೋರಿಂಗ್ ಅಂತ ಅನಿಸ್ತದೆ. ಸೊ ಯಾರು ಲೈವ್ ನೋಡ್ತಿದ್ದೀರಾ ಎಲ್ರು ಕಮೆಂಟ್ ಮಾಡಿ. ಹಾಗೇನೆ ಲೈಕ್ ಕೊಡ್ಲಿಲ್ಲ ಅಂದ್ರೆ ಲೈಕ್ ಕೊಡಿ, ಡಬಲ್ ಟ್ಯಾಪ್ ಒತ್ತಿ ಲೈಕ್ ಕೊಡಿ ಸ್ಕ್ರೀನ್ ಅಲ್ಲಿ. ಇನ್ನು ಒಂದು ದಿವಸ ರಜೆ ಉಳಿದಿದೆ, ನಾಳೆ ಮತ್ತೆ ಸ್ಟಾರ್ಟ್ ಆಗುತ್ತೆ ನಮ್ಮ ವರ್ಕ್, ಕಾಲೇಜ್. ಮತ್ತೆ ಮಕ್ಕಳಿಗೆ ಎಕ್ಸಾಮ್ ಕೂಡ ಉಂಟು, ಫಸ್ಟ್ ಇಯರ್ ಸೆಕೆಂಡ್ PUC ಮಕ್ಕಳಿಗೆ. ಅವರಿಗೆ ಎಕ್ಸಾಮ್, ನಮ್ಗೆ ಎಕ್ಸಾಮ್ ಡ್ಯೂಟಿ ಇದೆ. ನಾಳೆ ಒಂದು ರಜೆ, ಬೇಜಾರಾಗ್ತದೆ. ರಜೆ, ನವರಾತ್ರಿ ದಸರಾ ರಜೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಆ ಇನ್ನು ನೆಕ್ಸ್ಟ್ ಬರುತ್ತೆ ನಮ್ದು ಕ್ರಿಸ್ಮಸ್ ವೆಕೇಶನ್. ಸೊ ಅಷ್ಟರವರೆಗೆ ವೆಯ್ಟ್ ಮಾಡ್ಬೇಕು. ಹೆಲೋ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಎಲ್ರಿಗೂ ಹಾಯ್ ಹೆಲೋ ನಮಸ್ತೆ. ಲೈವ್ಗೆ ಬಂದಕ್ಕೆ ಥ್ಯಾಂಕ್ ಯು. ಹಾಗೇನೆ ಸ್ಕ್ರೀನ್ ಅಲ್ಲಿ ಡಬಲ್ ಟ್ಯಾಪ್ ಒತ್ತಿ ಹಾಗೆ ಲೈಕ್ ಕೊಡಿ.
ಕಮೆಂಟ್ ಅಲ್ಲಿ ಕಮೆಂಟು ಮಾಡ್ಬೋದು ಬಂದು. ಸೊ ಯಾರು ಲೈವ್ ನೋಡ್ತಾ ಇದ್ದೀರಾ ಮಾತಾಡ್ಬೋದು ಇವತ್ತು. ಏರ್ ಬತ್ತ ಲೈವ್ ಉಳ್ಳರೆ ನಿಕ್ಲು ಲೈವ್ ಬತ್ತ ಪಾತೆರ್ಲೆ ಇನಿತ ಲೈವ್ ನಿಕ್ಲಿಗ್ ಸ್ವಾಗತ. ಲೈವ್ ಏತ್ ಜನ ಜಾಯಿನ್ ಆಪಾಯರ್ ಪಂದ್ ಲೈಕ್ ಕೊರ್ತಿಜರಿಂದ ಲೈಕ್ ಕೊರ್ಲೆ ಡಬಲ್ ಟ್ಯಾಪ್ ಒತ್ತುದು ಲೈಕ್ ಕೊರ್ಲೆ ಸ್ಕ್ರೀನ್ ಇಡ್ ಇನಿ ಒಂಜಿ ಯಾನ್ ವಿಡಿಯೋ ಅಪ್ಲೋಡ್ ಮಂದೆ ನಿಕುಲ್ ತೂತರ ಇಚ್ಚ ಗೊತ್ತುಜಿ ಇತ್ತೆ ಜಸ್ಟ್ ಒಂಜಿ 2 hours ಆದಿಪ್ಪು ಒಂಜಿ ವಿಡಿಯೋ ಅಪ್ಲೋಡ್ ಮಂದೆ ತೂಲೆ ತೂತಿಜರಿಂದ ನಿಕ್ಲೆಗ್ ಇಷ್ಟ ಆಂಡ ಕಮೆಂಟ್ ಮಲ್ತ್ಲೆ ಲೈಕ್ ಮಲ್ತ್ಲೆ ನನಲ ನೆಕ್ಸ್ಟ್ ವ್ಲಾಗ್ಸ್ ವಿಡಿಯೋಸ್ ಬರ್ಪುಡವೆ ಸೊ ಕಂಟಿನ್ಯೂ ತೂಂದಿಪ್ಪಲೆ ಸಬ್ಸ್ಕ್ರೈಬ್ ಮಂತುದು ಬೆಲ್ ಐಕಾನ್ ಕ್ಲಿಕ್ ಮಲ್ತ್ಲೆ ಅಪಗ ಮಾತ್ರ ನಿಕ್ಲೆಗ್ ನೋಟಿಫಿಕೇಶನ್ ಬರ್ಪುಂಡು ಹೊಸ ವಿಡಿಯೋ ಪಂಡ ಅತ್ತಂಡ ಲೈವ್ ಬತ್ತಿನ ಮಾತ ಅಂಚಾದ್ ಥ್ಯಾಂಕ್ ಯು ಲೈವ್ ಬತ್ತದ ಲೈಕ್ ಕೊರ್ನಿಕ್ ಥ್ಯಾಂಕ್ ಯು ಸೋ ಮಚ್ ಏರ್ ಬತ್ತ ಲೈಕ್ ಕೊರಿಯರ್ ನಿಕ್ಲೆಗ್ ಅಂಚನೆ ಲೈವ್ ಇಡು ಒಂಜಿ ಕಮೆಂಟ್ ಕೊರ್ಲೆ ಖುಷಿ ಆಪುಂಡು ಕಮೆಂಟ್ ಕೊರಿಯರ್ ಇಮಿಡಿಯ ನನೊಂಜಿ ಮೊಬೈಲ್ ಮೆಸೇಜ್ ಮಿನಿ ಬತ್ತಂಡ ಕೆಲವರ ಸ್ಟ್ರಕ್ ಆಪುಂಡು ಐಕೋಸ್ಕರ ನನೊಂಜಿ ಮೊಬೈಲ್ ತೂಂದುಲ್ಲೆ ಏರ್ನಲ ಮೆಸೇಜ್ ಬತ್ತಂಡ ಪಂದ್ ಸೇಫ್ಟಿಗ್ ಅಂಚ ಅವು ನಿಕ್ಲೆ ವಾಯ್ಸ್ ಕೇನುಂಡ ಅಂದ್ ದಾದ ಪಂಡ ಕೆಲವರ ಏನ್ ಆಪುಂಡು ಗೊತ್ತುಂಡೆ ಲೈವ್‌ಗ್ ಬರ್ಪ ಎಂಕುಲು ಅಂಡ ಒಂದು ಮೆಸೇಜಸ್ ತೋಜಿ ಐಗೋಸ್ಕರ ನನೊಂಜಿ ಮೊಬೈಲ್ ದೀಪುನಿ ಸೊ ಏರ್ ಮಾತ ಲೈಕ್ ಕೊರಿಯರ್ ನಿಕ್ಲೆಗ್ ಮಾತೆರೆಗ್ಲ ಥ್ಯಾಂಕ್ ಯು ಸೋ ಮಚ್ ಲೈವ್‌ಗ್ ಬತ್ತಿನಿಕ್ ಅಂಚನೆ ಲೈಕ್ ಕೊರ್ನಿಕ್ ಲೈವ್ ಬತ್ತದ ಪಾತೆರ್ಲೆ ಮಾತೆರ್ಲ ಸೊ ನಿಕುಲು ಒಲ್ಪದ ಊರುಡ್ದು ಪಾತೆರೊಂದುಲ್ಲೆರ್ ಅತ್ತಂಡ ನಿಕುಲ ಪುದರ್ ಹಾಯ್ ಹೆಲೋ ಪನೊಂದು ಪಾತೆರ್ಲ ಲೈವ್ ಏಪಲ ಅಂಚನೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಉಪ್ಪುಂಡು ಪಂಡ ಸ್ಟಾರ್ಟಿಂಗ್ ಜಾಯಿನ್ ಆಯೆರೆ ಅತ್ತಂಡ ಮೆಸೇಜ್ ಬಂದರೆ ನೆಕ್ಸ್ಟ್ ಕಂಟಿನ್ಯೂ ಎಂಡ್ ಆಯೆರೆ ಅನ್ನಗ ಮಾತೆರ್ಲ ಆಕ್ಟಿವ್ ಆಪುಂಡು. हेलो हाय हेलो मेरे यूट्यूब चैनल देखने वाले सभी को नमस्ते नमस्कार हाय हेलो कैसे हो आप लोग सभी अगर आप लोग हिंदी बोलने वाले हैं तो आप लोग मेरे लाइव में आकर बात कर सकते हैं देखती हूँ लाइव में कितने लोग जुड़ेंगे अंत तक बोलकर ಇನಿ ಒಂಜಿ ವಿಡಿಯೋ ಪಾಡ್ದೆ ತೂದಿಜ್ಜಂಡ ಬೇಕಾಪೋದು ತೂಲೆ ಅವೇನ್ ವಿಡಿಯೋಗ್ ಲೈಕ್ ಕೊರಿ ಅಂಚನೆ ಕಮೆಂಟ್ ಮನ್ಪಿ ಅಂಚನೆ ಸಬ್ಸ್ಕ್ರೈಬ್ ಮಂದಿಜ್ಜಂಡ ಸಬ್ಸ್ಕ್ರೈಬ್ ಮನ್ಪೆ ಓಕೆ ಏರ್ ಲೈವ್ ಉಳ್ಳರ್ ನಿಕುಲು ಕಮೆಂಟ್ ಮಂತುದು ಪಾತೆರ್ಲೆ ಹೈಡ್ ಆದ್ ಕುಲ್ಲಿಯರ್ಂಡ ಲೈವ್ ವೇಸ್ಟ್ ಬೋರಿಂಗ್ ಇಂದ್ ಆಪುಂಡು ಸೊ ಐಕ್ ಕಮೆಂಟ್ ಮಲ್ಪಲೆ ಪಾತೆರ್ಲೆ హలో ఎప్పుడు ఉన్నారు ಪಂಡ ಒಂಜೊಂಜಿ ಭಾಷೆ ತಕ್ಕಲ್ ಮಿನಿ ಮಾತಾಡ ಬೆತೆ ಬೆತೆ ಎಂಕ್ ಲೈವ್ಡ್ ಕೆಲವರ ಪಂಡ ಬೇತೆಕಲ್ಲ ಲೈವ್ಡ್ ತೂತಿನ ಪ್ರಕಾರಡ್ ಬೇತೆ ಬೇತೆ ಲ್ಯಾಂಗ್ವೇಜ್ ತಮಿಳ್ ತೆಲುಗು ಅಂಚ ಮಾತ ಬರ್ಪೆರ್ ಲೈವ್ಡ್ ಪಾತೆರ್ವೆರ್
ಸೊ ಅಂಚನೆ ಸತ್ಯಗೇರ್ಲ ಬತ್ತದ ಪೋದಿಪ್ಪೆರತೆ ಐಕ್ ಅಕ್ಲೆಗೊಂಜಿ ಎಂಗ್ ಗೊತ್ತುಜ್ಜಿ ಲ್ಯಾಂಗ್ವೇಜ್ ಕೆಲವೊಂಜಿ ಎಪ್ಪಡಿ ಉನ್ನಾರು ಅವು ಮಾತ ಅವು ಡೌಟ್ ತೆಲುಗು ತಮಿಳ್ ದಾದ ಪನ್ಪೆರಪ್ಪ ಗೊತ್ತುಜಿ ತುಕ ಅವಲ ಕಲ್ಪೋಡು ಎಂಚ ಪನ್ಪೆರದು ಹೆಲೋ ಯಾನಿತ್ತ ಸರ್ಚ್ ಮಂತೀನಿ ಚಾಟ್ ಜಿಪಿಟಿಡ್ ಹೌ ಆರ್ ಯು ಎಜೊಲ್ಲರ್ ಪಂದ್ ಕೇನ್ನೆಕ್ಕ್‌ಗೆ ತಮಿಳ್ಡ್ ದಾದ ಪನ್ಪೆರ್ ಪಂಡ ನಿಂಗಳ್ ಎಪ್ಪಡಿ ಇರುಕ್ಕಿರೇರ್ಗಳ್ ಇರುಕ್ಕಿರೇರ್ಗಳ್ ಅವು ರೆಸ್ಪೆಕ್ಟೆಡ್ ಪನ್ಪುನ್ ನಿಂಗುಳ್ ಎಪ್ಪಡಿ ಎಪ್ಪಡಿ ಇರುಕ್ಕಿರೇಗಳ್ ಇರುಕ್ಕಿರೇಗಳ್ ಹತ್ತಂಡ நீ எப்படி இருக்கிறாய் நீ எப்படி இருக்கிறாய் ಪಂದ್ ಇನ್ಫಾರ್ಮಲ್ ಪಂಡ ರೆಸ್ಪೆಕ್ಟ್ ಇಚ್ಚಂದ ಒಂಜಿ ಫ್ರೆಂಡ್ಸ್ ಡ ಪನ್ಪುನಂಡ ನೀ ಎಪ್ಪಡಿ இருக்கிறாய் ಎಂಚೊಲ್ಲ ಪನ್ಪುನಿಕ್ ತಮಿಳ್ ನೀ ಎಪ್ಪಡಿ இருக்கிறாய் ಆ ತೆಲುಗುಡು ಎಂಚ ತೆಲುಗುಡು ಎಂಚ ಅಂತುಕ ತೆಲುಗುಡು ಓಕೆ ಓಕೆ ತುಲೆ ಎರೆಗ್ಲ ಕಮೆಂಟೆಡ್ ಮನ್ಪೊಲಿ ಎರೆಗ್ಲ ಗೊತ್ತಿತ್ತಂಡ ತೆಲುಗುಡು ಇಂಚ ಪನ್ಪೆರಿಂದ್ ಯಾನ್ పన్పెకెళ్ళ ఇంచ పన్పెన్ పామలి పన్పునండ మీరు ఎలా ఉన్నారు మీరు ఎలా ఉన్నారు పన్పెರ್ಗೆ ವೈಟ್ ನಮ್ಮ ತೆಲುಗುಡು ಪಂಡ రెస్పెక్ట్‌ఫುಲಿ ಆದ್ ನಮ್ಮ ಪನ್ಪುನ మీరు ఎలా ఉన్నారు ఫ్రెండ్స్ అతన మెక్కే అక్లిగ్ మత్ పన్పునండ నువ్వు ఎలా ఉన్నావు సో ఎన్న వ్యూవర్స్ ఏర్ల తెలుగు ఇత్తెరడా కళ్ళకెన్ను మీరు ఎలా ఉన్నారు ಐಕ್ ಆನ್ಸರ್ ಕೊರೋನಾಂಡ ನಮ್ಮ ಇಂಚ ಪನೋಡು ಪಂಡ ಆ ನೀನು ನೀನು ಬೇಗ ಸಾರಿ ನೀನು బాగా ఉన్నాను నేను బాగా ఉన్నాను పన్పును ఐక్ ఆన్సర్ ఐఎమ్ ఫైన్ పన్పునిక్ ಬೇರೆ ಓ ಲ್ಯಾಂಗ್ವೇಜ್ ಮಲಯಾಳಂ ತುಕ ಮಲಯಾಳಂ ದಾದ ಪನ್ಪೆರ್ ಪಂದ್ ಎಂಚೋ ಉಲ್ಲಾರ್ ಪನ್ಪುನೆಗ್ ಎರೆಗ್ಲ ಗೊತ್ತಿತ್ತಂಡ ಕಮೆಂಟ್ ಮಲ್ಪಲೆ ಮಲಯಾಳಡ್ ಹೌ ಆರ್ ಯು ಪನ್ಪುನೆಗ್ ದಾದ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಮಲಯಾಳಂ ಅಲ್ಲಿ ಹೇಗೆ ನೀವು ಹೇಗಿದ್ದೀರಾ ಅಂತ ಕೇಳುವುದಕ್ಕೆ ಹೇಗೆ ರೆಸ್ಪಾನ್ಸ್ ಮಾಡುದಂದ್ರೆ ಒಂದು ಅಂತ ಬಂಗ ನಮ್ಮ ಎಂಕ್ ಗೊತ್ತಿಪ್ಪುನ ಲ್ಯಾಂಗ್ವೇಜ್ ಮಲಯಾಳಂ ಮಸ್ತ್ ಟಫೆಸ್ಟ್ ಲ್ಯಾಂಗ್ವೇಜ್ ಎಂಚ ಪನ್ಪುನ್ಗೆ നിങ്ങൾ എങ്ങനെയുണ്ടു നിങ്ങൾ എങ്ങനെയുണ്ടു നമ്മ റെസ്പെക്ട് കൊടുത്ത് പാത്തിട്ട് നിങ്ങൾ നിങ്ങൾ എങ്ങനെയുണ്ടു നിങ്ങൾ എങ്ങനെയുണ്ടു പന്ത് മലയാളം തപ്പിത്തണ്ട ಸಾರಿ ಇಫ್ ಇಟ್ ಈಸ್ ರಾಂಗ್
ಕ್ಷಮೆ ಪಡು ಓಕೆನಾ? ನೆಕ್ಸ್ಟ್ ഇൻഫോർമലി അത് പண்புற നീ എങ്ങനെയുണ്ടു? നീ എങ്ങനെയുണ്ടു? സോ എന്ന മാത വ്യൂവേഴ്സ് നിങ്ങൾ എങ്ങനെയുണ്ടു? ಫಾರ್ ದಟ್ ಆನ್ಸರ್ ರಿಪ್ಲೈ ದಾದ ಪಂಡ ನನ್ ನಂಜನ್ ಸುಖಮಾನು ನಂಜನ್ ಸುಖಮಾನು ಪಂದ್ ಲೈಕ್ ಆನ್ಸರ್. ಸೊ ತಮಿಳ್ ತೆಲುಗು ಮಲಯಾಳಂ ಪಂಡೆ ನಿಕ್ಲಿಗ್ ಎಂಚ ಉಳ್ಳಾರು ಪನ್ಪುನೆಗ್. ಸೊ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡಿದೆ ಅಂದ್ರೆ ತಮಿಳ್ ತೆಲುಗು ಮಲಯಾಳಂ ಅಲ್ಲಿ. ಸೊ ನಿಮ್ಗೆ ಗೊತ್ತಾಯ್ತು ಅಂತ ಅನಿಸ್ತದೆ ನಂಗೆ. ತಮಿಳಲ್ಲಿ நீங்கள் எப்படி இருக்கிறே எப்படி இருக்கிறீர்கள் நீங்கள் எப்படி இருக்கிறீர்கள். తెలుగు మీరు ఎలా ఉన్నారు. మలయాళం നിങ്ങൾ എങ്ങനെയുണ്ടു നിങ്ങൾ എങ്ങനെയുണ്ടു మీరు ఎలా ఉన్నారు. நீங்கள் எப்படி இருக்கிறீர்கள். ಅಬ್ಬಾ ಮಸ್ತ್ ಕಷ್ಟದ ಲ್ಯಾಂಗ್ವೇಜ್ ಹೆಂಗಿತ್ತ ತಮಿಳಿಂದ ಒಂದು ಎಪ್ಪಡ ಉಂದು ಆಂಡಲ ಪನೊಲಿ ಮಲಯಾಳಂ ಆಂಡಲ ತೆಲುಗು ಆಂಡಲ ಒಂತೆ ಓಕೆ ಚೂರ್ ಹೆಂಗಿತ್ತೆ ಓಪನಿಯನ್ ತಮಿಳ್ ಬಂಗೊಂಡು நீங்கள் எப்படி இருக்கிறீர்கள். ಎರಲ ತಮಿಳ್ ತೆಲುಗು ಮಲಯಾಳಂದ ಕ್ಲಿತ್ತಂಡ ರೆಸ್ಪಾನ್ಸಿಬಲ್ ಪ್ಲೇ ಹೌ ಆರ್ ಯು ಪನ್ಪುನೇಕ್ നിങ്ങൾ എങ്ങനെയുണ്ടു. ಹಾಯ್ ದಾಯಿಗಿ ಏರ್ಲ ಪಾತೆರು ಸರ್ ಲೈವ್ಗೆ ಬತ್ತಿನೇಕ್ ಥ್ಯಾಂಕ್ ಯು ಅಂಚನೆ ಡಬಲ್ ಟ್ಯಾಪ್ ಒತ್ತುದು ಲೈಕ್ ಒರ್ಲೆ. ಮನೀಶ್ ಬ್ರೋ ಬತ್ತೇರು ಹಾಯ್ ಸಿಸ್ಟರ್ ಹಾಯ್ ಮನೀಶ್ ಬ್ರೋ ಎಂಚೊಲ್ಲರು നിങ്ങൾ എങ്ങനെയുണ്ടു. ಯಾನ್ ಮುಲ್ಪ ಲ್ಯಾಂಗ್ವೇಜ್ ದ ಒಂಜೊಂಜಿ ಮಲಯಾಳ ತೆಲುಗು ತಮಿಳ್ ಎಂಚೊಲ್ಲರು ಕೆನ್ನೆಕ್ ದಾದ ಪನ್ಪುನ್ ಪಂದ್ ಸರ್ಚ್ ಮಂತುದು ಪನೊಂದುಲ್ಲೆ. ಸೊ ಅಂಚ ಆಂಡೆ ಚಾಪರಿಯರ ಮನೀಶ್ ಬ್ರೋ ಬೊಕ ಎನ್ನ ಲೈವ್ಗ್ ಬತ್ತಿನೇಕ್ ಥ್ಯಾಂಕ್ ಯು ಅಂಚನೆ ಲೈಕ್ ಕೊಡ್ತಿಜಾರಿಂಡ ಡಬಲ್ ಟ್ಯಾಪ್ ಒತ್ತುದು ಲೈಕ್ ಕೊರ್ಲೆ. ಬೊಕ ಬರ್ಸ ಉಂಡೆ ಸೊ ಇವತ್ತಿನ ಲೈವ್ ಅಲ್ಲಿ ಯಾರೆಲ್ಲ ಇದ್ದೀರಾ ಎಲ್ರಿಗೂ ಕೂಡ ಹಾಯ್ ಹೆಲೋ ನಮಸ್ತೆ. ಲೈವ್ಗೆ ಬಂದಕ್ಕೆ ಥ್ಯಾಂಕ್ ಯು. ಹಾಗೇನೆ ಮಾತಾಡ್ತಾ ಇರಿ. ಮನೀಶ್ ಬ್ರೋ ಒಡೆ ಪೋಯರು ಹಾಯ್ ಪಂದು ಆಂಡೆ ಬೇಲೆ ಇನಿ ಒಂಜಿ ವಿಡಿಯೋ ಪಾಡ್ದ ಬ್ಲಾಗ್ ತೂಲೆ ಏರ್ ತೂತಿಜಾರ್ ಇವತ್ತೊಂದು ಬ್ಲಾಗ್ ಹಾಕಿದ್ದೇನೆ ಯೂಟ್ಯೂಬ್ ಚಾನಲ್ ಅಲ್ಲಿ. ನೋಡ್ಲಿಲ್ಲ ಅಂದ್ರೆ ಒಮ್ಮೆ ನೋಡಿ ವಿಸಿಟ್ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡಿ ಎಲ್ರು ಹಾಗೇನೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಲೈವ್ಗೆ ಬಂದಕ್ಕೆ. ಫಸ್ಟ್ ಟೈಮ್ ನನ್ನ ಲೈವ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇವತ್ತಿನ ಲೈವ್ ಅಲ್ಲಿ ಸ್ವಲ್ಪ ಮಾತುಕತೆ ಮಾಡುವ. ಏನಂದ್ರೆ ಒಗ್ಗಟ್ಟು ಕೇಳುವ ಮಾತುಕತೆ ಓಕೆನಾ. ಹೀಗೆ ಆನ್ಸರ್ ಕೂಡ ನೀವು ಹೇಳ್ಬೇಕು ಅದಕ್ಕೆ. ನಾನು ಒಗ್ಗಟ್ಟು ಕೇಳ್ತೇನೆ ಓಕೆನಾ.
ಸಿಕ್ಕಿದ್ರೆ ಹೇಳ್ತೇನೆ. ಹ್ಮ್. ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಎಲ್ರು ಕೂಡ ರೆಸ್ಪಾನ್ಸ್ ಕೊಡಿ. ಸಾರಿಥ್ಯ ಅವರು ಮೆಸೇಜ್ ಮಾಡ್ತಾ ಇದ್ದಾರೆ ಏನಂದ್ರೆ ಸಾಲ್ಮ್ dari Indonesia. You're from Indonesia. I don't know what you are saying. I don't know. But I am from Karnataka, India. Hello. If you are watching my video first time, I'm requesting you to like my video and subscribe my YouTube channel. My YouTube channel name is My Kutumba. If you are watching first time, thank you for coming live. ಸೊ ಈಗ ನಾನಿಲ್ಲಿ ಏನಂದ್ರೆ ಕೆಲವೊಂದು ಒಗ್ಗಟ್ಟುಗಳನ್ನ ಹುಡುಕ್ತಾ ಇದ್ದೇನೆ. ಲೈವ್ ಅಲ್ಲಿ ಮಾತಾಡ್ಲಿಕ್ಕೆ ಸ್ವಲ್ಪ ಏನಾದ್ರೂ ಟಾಪಿಕ್ ಬೇಕಲ್ಲ. ಸೊ ಒಂದು ಒಗ್ಗಟ್ಟು ಸಿಕ್ಕಿತು ನಂಗೆ, ತುಂಬಾ ಸೂಪರ್ ಆಗಿದೆ, ಕನ್ನಡ ಒಗ್ಗಟ್ಟು ಆಯ್ತಾ. ಸೊ ಯಾರೆಲ್ಲ ಕನ್ನಡದವರು ಅಥವಾ ತುಳುವಿನವರು ಇದ್ದೀರಾ, ನೀವು ರಿಪ್ಲೈ ಕೊಡ್ಬೋದು. ಬೇರೆ ಲ್ಯಾಂಗ್ವೇಜ್ ಅವರಿಗೆ ಕಷ್ಟ ಆಗ್ಬೋದು. ಸೊ ಇಲ್ಲಿ ನೋಡಿ, ಹಾಲು ಬಣ್ಣದ ಹಕ್ಕಿ. ಹಾಲು ಬಣ್ಣದ ಹಕ್ಕಿ ನೀಲವರ್ಣದ ಕೆರೆ ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತದೆ. ಅರ್ಥ ಅಣ್ಣ? ಕೊಡೋರವಂತೆ. ಇನ್ನೊಂದ್ಸಲ ಹೇಳ್ತೇನೆ. ಹಾಲು ಬಣ್ಣದ ಹಕ್ಕಿ ನೀಲವರ್ಣದ ಕೆರೆ ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತದೆ. ಯಾವುದು ಹೇಳಿ ನೋಡುವ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಲು ಬಣ್ಣದ ಹಕ್ಕಿ ಆಯ್ತಾ, ಹಾಲು ಬಣ್ಣದ ಹಕ್ಕಿ, ನೀಲ ಬಣ್ಣದ ಕೆರೆ, ಅದರಲ್ಲಿ ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತದೆ. ಏನದು? ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ಯಾ ಹೇಳಿ. ಸಾರಿಥ್ಯ ಅವರು ಹೇಳ್ತಾ ಇದ್ದಾರೆ ದಿ ಇಂಡೋನೇಷಿಯಾ. ಉಧಾಮ್. I'm not understanding your language. Can you explain it in English? Thank you. I can say only thank you for your presence. ಸೊ ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಎಲ್ರಿಗೂ ಕೂಡ ಒಂದೇ ರಿಕ್ವೆಸ್ಟ್, ಡಬಲ್ ಟ್ಯಾಪ್ ಒತ್ತಿ ಸ್ಕ್ರೀನ್ ಅಲ್ಲಿ ಲೈಕ್ ಕೊಡಿ. ಹಾಗೇನೆ ಈಗ ಒಂದು ನಿಮ್ಗೆ ಕ್ವಶನ್ ಕೇಳಿದ್ದೇನೆ ನೋಡಿ. ಹಾಲು ಬಣ್ಣದ ಹಕ್ಕಿ ನೀಲ ಬಣ್ಣದ ಕೆರೆ ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತದೆ. ಯಾವುದು? ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಲೈವ್ ಅಲ್ಲಿ ಇರುವವರು ಯಾರು ಲೈವ್ ಅಲ್ಲಿ ಇದ್ದೀರಾ, ನಿಮ್ಗೆ ಆನ್ಸರ್ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ಬೋದು, ನಂಗೆ ಹೇಳ್ಬೋದು. ಹಾಲು ಬಣ್ಣದ ಹಕ್ಕಿ ನೀಲ ವರ್ಣದ ಕೆರೆ ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತದೆ. ಯಾವುದು ಹೇಳಿ ನೋಡುವ. ಯಾರಿಗಾದ್ರೂ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿದ್ಯಾ? ಯಾರು ಲೈವ್ ಅಲ್ಲಿ ಇದ್ದೀರಾ ನೀವು ಕಮೆಂಟ್ ಮಾಡಿ, ಹೇಳ್ಬೋದು. ಹಾಲು ಬಣ್ಣದ ಹಕ್ಕಿ ನೀಲ ಬಣ್ಣದ ಕೆರೆ ಅಂತೆ. ಆ ಕೆರೆಯಲ್ಲಿ ಬಾಯಿ ಎಂಜಲಾಗುತ್ತದೆ ಅಂತ
ಬಾಲದಲ್ಲಿ ನೀರು ಕುಡಿಯುತ್ತದೆ ಅಂತೆ. ಅದು ಯಾವುದು? ಥಿಂಕ್ ಮಾಡಿ ಹೇಳಿ. ಏನಂದು ಪಲ್ಲೆ? ಮಸ್ತ್ ಈಸಿ ಉಂಡು. ಬೇರೆ ಗೊತ್ತಿತ್ತಂದ್ರೆ ಕಮೆಂಟ್ ಮನ್ಪೊಲಿ ನಿಕುಲು. ಗೊತ್ತಿದ್ಯಾ? ಕಮೆಂಟ್ ಮಾಡಿ. ಈಗ ಅಪ್ಲೋಡ್ ಮಾಡಿದ ನಂತರ ನೀವು ಯಾರಿಗಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡಿ. ಮತ್ತೆ ಆನ್ಸರ್ ಹೇಳಿದ ನಂತರ ಕಮೆಂಟ್ ಮಾಡುದಲ್ಲ. ಫಸ್ಟಿಗೆನೆ ಕಮೆಂಟ್ ಮಾಡಿ. ಓಕೆನಾ? ಏನಂತ ಹೇಳಿ. ಸ್ವಲ್ಪ ಟೈಮ್ ನಾನು ವೇಟ್ ಮಾಡ್ತೇನೆ. ಇನ್ನೊಂದ್ಸಲ ರಿಪೀಟ್ ಮಾಡ್ಬೇಕಾ? ಗಾದೆ ಮಾತು ಕೇಳಿ. ಸಾರಿ, ಒಗ್ಗಟ್ಟು. ಒಂದು ಒಗ್ಗಟ್ಟು ಕೇಳ್ತೇನೆ ನಿಮ್ಮತ್ರ. ಏನಂದ್ರೆ, ಹಾಲು ಬಣ್ಣದ ಹಕ್ಕಿ, ನೀಲ ವರ್ಣದ ಕೆರೆ, ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತದೆ. ನಾನ್ಯಾರು? ಹೇಳಿ ನೋಡುವ. ಗೊತ್ತಿಲ್ವಾ? ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡ್ಬೋದು ನೀವು. ನಾನು ಆನ್ಸರ್ ಕೊಡ್ತೇನೆ. ಈಗ ಯಾರು ಲೈವ್ ಅಲ್ಲಿ ಇದ್ದೀರಾ, ನಿಮ್ಗೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ಆನ್ಸರ್ ನಾನ್ ಕೊಡ್ತೇನೆ. ಗೊತ್ತಿಲ್ಲ ಯಾರಿಗೂ? ನಾನೇ ಆನ್ಸರ್ ಕೊಡ್ತೇನೆ ನೋಡಿ. ಏನ್ ಆನ್ಸರ್ ಅಂದ್ರೆ, ಇನ್ನೊಂದ್ಸಲ ಕ್ವಶನ್ಗೆ ಹೇಳ್ತೇನೆ. ಹಾಲು ಬಣ್ಣದ ಹಕ್ಕಿ, ನೀಲ ಬಣ್ಣದ ಕೆರೆ, ಬಾಯಿ ಎಂಜಲಾಗುವುದೆಂದು ಬಾಲದಿಂದ ನೀರು ಕುಡಿಯುತ್ತದೆ. ನಾನ್ ಯಾರಂದ್ರೆ ದೀಪ. ದೀಪ ಗೊತ್ತಾಯ್ತಾ? ದೀಪ ಮತ್ತೆ ಅದರ ಬತ್ತಿಯನ್ನ ಹೇಳ್ತೇವೆ. ಬತ್ತಿ ನಮ್ಮ ದೀಪ ಪಾಡ್ವತ್ತೆ ಆಯ್ತಾ ಅವು ಆಪುಂಡು ದಯಪಂಡ ಅವು ಆಯ್ತಾ. ಬಾಲಡ್ದು ಎಣ್ಣೆನ ಹೀರುಣು ಅಂಚ ಅವು ಬಾಯಿಗೆ ಎಂಜಲ್ ಆಪುಂಡು ಪಂದ್ ಬಾಲಡ್ದು ಆಯ್ತಾ ನೀರನ್ ಎಣ್ಣೆನ ಹೀರುಣು. ಸೊ ಒಂದು ಆಯ್ತಾ ಆನ್ಸರ್. ಓಕೆ, ಎರೆಗ್ ಗೊತ್ತಿತ್ತಂಡ ನಿಕುಲ್ಲ ಕಮೆಂಟ್ ಇಡು ಪನೋಲಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಲೈವ್ ಅಲ್ಲಿ ಇದ್ದೀರಾ ಎಲ್ರಿಗೂ ಹಾಯ್ ಹೇಳುತ್ತಾ ಇವತ್ತಿನ ಲೈವ್ ಅಲ್ಲಿ ಸ್ವಾಗತ. ಹಾಗೇನೆ ಒಗ್ಗಟ್ಟು ಕೇಳ್ತಾ ಇದ್ದೇನೆ, ಆನ್ಸರ್ ಕೊಡಿ ಆಯ್ತಾ. ಇದು ತುಂಬಾ ಈಸಿ ಅಂಡ್ ತುಂಬಾ ಏನು ಕ್ವಶನ್ ತುಂಬಾ ಇಂಟ್ರೆಸ್ಟ್ ಆಗಿದೆ ನೋಡಿ. ಗುಡುಗು ಗುಡುಗಿದರೆ ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಕ್ವಶನ್, ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಯಾವುದು? ಹೇಳಿ ಒಗ್ಗಟ್ಟಿನ ಆನ್ಸರ್. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಯಾರಿಗ್ಲ ಗೊತ್ತಿತ್ತ ಆನ್ಸರ್ ಮನ್ಪೋಲಿ ಕಮೆಂಟ್ ಇಡ್. ಯಾರಿಗಾದ್ರೂ ಗೊತ್ತಿದ್ರೆ ನೀವು ಕಮೆಂಟ್ ಅಲ್ಲಿ ಟೈಪ್ ಮಾಡಿ ಏನಂತ ಆನ್ಸರ್. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಒಗ್ಗಟ್ಟು ಕೇಳಲಿಕ್ಕೆ ರೆಡಿ ಆಗಿದ್ದೇನೆ. ನನ್ನ ಒಗ್ಗಟ್ಟು ಏನಂದ್ರೆ, ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಈ ಕ್ವಶನ್ಗೆ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ತುಂಬಾ ಈಸಿ, ಆ ಕ್ವಶನ್ ಅಲ್ಲೇ ಆನ್ಸರ್ ಉಂಟು. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಗೊತ್ತಿದ್ಯಾ? ಆನ್ಸರ್ ಮಾಡಿ.
ಲೈವ್ ಅಲ್ಲಿ ಇರುವಂತಹ ಎಲ್ಲ ವ್ಯೂವರ್ಸ್‌ಗೆ ಹಾಯ್ ಹೆಲೋ. ನಾನೊಂದು ಕ್ವೆಶ್ಚನ್ ಕೇಳಿದೆ ಈಗ, ಅದಕ್ಕೆ ಆನ್ಸರ್ ಕೊಡಿ. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಎಂತ ಆನ್ಸರ್ ಹೇಳಿ ನೋಡುವ. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಗೊತ್ತಿದೆಯಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಫಸ್ಟ್ ಕ್ವಶನ್ ಕೇಳಿದೆ, ಯಾರು ಕೂಡ ಆನ್ಸರ್ ಹೇಳಿಲ್ಲ, ನಾನೇ ಆನ್ಸರ್ ಕೊಟ್ಟೆ. ಸೊ ಈಗ ಸೆಕೆಂಡ್ ಕ್ವಶನ್, ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಯಾರು? ಯಾವುದು ಆನ್ಸರ್? ತುಂಬಾ ಈಸಿ, ಆ ಕ್ವಶನ್ ಅಲ್ಲೇ ಆನ್ಸರ್ ಉಂಟು. ಆನ್ಸರ್ ಕೊಡ್ಬೋದು ನೀವು, ಕಮೆಂಟ್ ಮಾಡಿ. ಮತ್ತೆ ಯಾರು ನೆಕ್ಸ್ಟ್ ಅಪ್ಲೋಡ್ ಮಾಡಿದ ನಂತರ ನೋಡ್ತೀರಲ್ವಾ, ನೀವು ಕೂಡ ಆನ್ಸರ್ ಕೊಡ್ಬೋದು. ಸೊ ಆನ್ಸರ್ ಕೊಡಿ. ಇವತ್ತಿನ ಲೈವ್ ಅಲ್ಲಿ ಒಗ್ಗಟ್ಟು ಕೇಳ್ತಾ ಇದ್ದೇನೆ ನಾನು. ನೀವು ಆನ್ಸರ್ ಕೊಟ್ಟಿದ್ರೆ ಲೈವ್ ಇಂಟ್ರೆಸ್ಟಿಂಗ್ ನಡೀತದೆ. ಸೊ ಅದಕ್ಕೋಸ್ಕರ ಆನ್ಸರ್ ಹೇಳಿ. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಯಾವುದು ಆನ್ಸರ್? ಗೊತ್ತಿದ್ರೆ ಹೇಳಿ. ಅಟ್ಲೀಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ. ಹೇಳಿಕ್ಕೆ ನಾನು ರೆಡಿ. ಗೊತ್ತಿದ್ಯಾ ಆನ್ಸರ್? ಹೆಲೋ, ಲೈವಿಗೆ ಸ್ವಾಗತ. ಲೈವ್ ಡೇರುಲ್ಲಾರು ನಿಕುಲ್ ಪಾತೆರ್ಲೆ ಇತ್ತೆ ಒಂಜಿ ಕ್ವಶನ್ ಕೇಂಡೆ ನಾನು, ಆನ್ಸರ್ ಕೊರ್ಲೆ ಗೊತ್ತಿತ್ತಂಡ. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಆನ್ಸರ್ ದಾದ? ಗೊತ್ತಿದ್ರೆ ಆನ್ಸರ್ ಕೊಡಿ.
ಹೆಲೋ. ಲೈವಲ್ಲಿ ಯಾರೆಲ್ಲ ಇದ್ದೀರಾ? ನೀವು ಮಾತಾಡ್ಬೇಕು, ಇಲ್ಲಾಂದ್ರೆ ಬೋರ್ ಅಂತ ಅನಿಸ್ತದೆ. ಸೊ ಲೈವಿಗೆ ಬಂದು ಮಾತಾಡಿ. ಈಗಷ್ಟೇ ನಾನು ಕ್ವೆಶ್ಚನ್ ಕೇಳಿದೆ. ಏನ್ ಕ್ವೆಶ್ಚನ್ ಅಂದ್ರೆ, ಆಹ್, ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಅಂತ. ತುಂಬಾ ಸಿಂಪಲ್ ಕ್ವೆಶ್ಚನ್. ನಿಮ್ಗೆ ಗೊತ್ತಿದ್ರೆ ಆನ್ಸರ್ ಕೊಡಿ ಅದಕ್ಕೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. ಆನ್ಸರ್ ಕರೆಕ್ಟಾ ರಾಂಗಾ ಅಂತ ನಾನು ನಿಮ್ಗೆ ಹೇಳ್ತೇನೆ. ಇದೊಂದು ಒಗ್ಗಟ್ಟು, ಓಕೆನಾ? ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಆನ್ಸರ್ ಎಂತ ಹೇಳಿ. ಈಗ ಇದು ಅಪ್ಲೋಡ್ ಮಾಡಿದ ನಂತರ ನೀವೀಗ ವಾಚ್ ಮಾಡ್ತಾ ಇದ್ದೀರಲ್ಲ, ಸೊ ನೀವು ಕೂಡ ಆನ್ಸರ್ ಕೊಡ್ಬೋದು. ಹಾಯ್ ಹೆಲೋ. ಲೈವ್ ಇಡಿಪ್ಪುನಕುಲು ಕಮೆಂಟ್ ಮನ್ಪುಲೆ. ಇನ್ನೊಂಜಿ ವಿಡಿಯೋ ಪಾಡ್ದೆ ಯಾನ್ ಯೂಟ್ಯೂಬ್ಡ್ ತೂತು ಜನಡ ತೂಲೆ ಇಷ್ಟ ಆಂಡ ಕಮೆಂಟ್ ಮನ್ಪುಲೆ. ಈಗ ಅಷ್ಟೇ ಒಂದು ಕ್ವಶನ್ ಕೇಳಿದೆ, ಒಗ್ಗಟ್ಟು. ಕ್ವಶನ್ ಬಂದ್ಬಿಟ್ಟು, ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಎಂತ ಆನ್ಸರ್? ಗೊತ್ತಿದ್ರೆ ಕಮೆಂಟ್ ಮಾಡಿ. ಗೊತ್ತಿದ್ರೆ ಕಮೆಂಟ್ ಮಾಡಿ, ಗೊತ್ತಿಲ್ಲ ಅಂದ್ರೆ ಸಹ ಕಮೆಂಟ್ ಮಾಡಿ. ನಾನೀಗ ಆನ್ಸರ್ ಹೇಳ್ತೇನೆ ಯಾವ್ದಂತ. ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು. ಲೈವ್ ಅಲ್ಲಿ ಲೈಕ್ ಕೊಡಿ, ಯಾರು ಲೈಕ್ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸ್ಕ್ರೀನ್ ಅನ್ನ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಲೈವಿಗೆ ಬಂದಕ್ಕೆ ಥ್ಯಾಂಕ್ ಯು. ಹಾಗೇನೆ ಲೈಕ್ ಕೊಡಿ. ಹೆಲೋ. ಆನ್ಸರ್ ಹೇಳ್ತೇನೆ ನೋಡಿ. ನಾನೀಗ ಕೇಳಿದೆ ಒಗ್ಗಟ್ಟು, ಅದರ ಆನ್ಸರ್ ಏನಂದ್ರೆ ನವಿಲು. ಕ್ವಶನ್ ಬಂದ್ಬಿಟ್ಟು, ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳುವುದು ಅಂದ್ರೆ ಗುಡುಗು ಮಳೆ ಬರುವಾಗ ಮಳೆ ಬರ್ತದೆ ಅಂತ ಖುಷಿಗೆ ನವಿಲ್ ಕೂಡ ನೃತ್ಯ ಮಾಡ್ತದೆ. ಸೊ ಆಗ ನೃತ್ಯ ಮಾಡುವಾಗ ಅದರ ರೆಕ್ಕೆಗಳೇನಿದೆ, ಅದರಲ್ಲಿ ಗರಿಗಳೇನಿದೆಯೋ ಅದು ನಯನಗಳಾಗಿ ನಮ್ಗೆ ಹೋಲಿಕೆ ಮಾಡ್ತಾರೆ.
ಸೊ ಅದನ್ನ ಹೇಳುದು. ಅಂದ್ರೆ ಗುಡುಗು ಗುಡುಗಿದರೆ ಸಾವಿರ ನಯನಗಳು ಅರಳ್ತದೆ ಅಂತ. ಶೇಖರ್ ಬ್ರೋ ಬತ್ತೀರ್. ಹಾಯ್ ಟೀಚರ್ ಏನ್ ಚೊಲ್ಲರು? ಹಾಯ್ ಬ್ರೋ ಈರೇನ್ ಚೊಲ್ಲರು? ಯಾನ್ ಸೌಖ್ಯ? ಅಂಡೆ ಚಾಪರಿಯರ? ಅಂಡೆ ಬೇಲೆ ಮತ್ತ? ಲೈವ್‌ಗ ಬತ್ತಿನಿಕ್ ಥ್ಯಾಂಕ್ ಯು ಶೇಖರ್ ಬ್ರೋ. ಅಂಚನೆ ಡಬಲ್ ಟ್ಯಾಪ್ ಒತ್ತುದು ಲೈಕ್ ಕೊರ್ಲೆ. ಸೊ ಯಾನ್ ಒಂಜೊಂಜಿ ಒಗ್ಗಟ್ಟುಗೇನೋ ಉಂದುಲ್ಲೆ ಇಜಿಂಡ ಬೋರ್ ಆಪುಂಡತೆ ಲೈವ್ ಐಕೋಸ್ಕರ ಅಂಚ ಕ್ವಶನ್ ಕೇಂಡೆ ಏರ್ಲ ಆನ್ಸರ್ ಕೊಡ್ಚೆರ್ ಐಕಿತ್ತೆ ಯಾನೇ ಆನ್ಸರ್ ಕೊಡ್ತಿ ರಡ್ಡ್ ಕ್ವಶನ್ ಕೇಂಡೆ. ಓಕೆ ಇತ್ತ ನೆಕ್ಸ್ಟ್ ಕುಡೊಂಜಿ ಒಗ್ಗಟ್ಟು ಕೇನ್ವೆ ಶೇಖರ್ ಬ್ರೋ ಉಲ್ಲರ ಅಂಡೆ ಚಾಪರಿಯರ? ಹೆಲೋ ಯಾರೆಲ್ಲ ನನ್ನ ಲೈವ್ ನೋಡ್ತಾ ಇದ್ದೀರಾ ನಿಮ್ಗೆಲ್ರಿಗೂ ಹಾಯ್. ಫಸ್ಟ್ ಟೈಮ್ ಲೈವ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಹಾಗೇನೆ ಲೈಕ್ ಕೊಡಿ, ಸ್ಕ್ರೀನ್ ಅಲ್ಲಿ ಡಬಲ್ ಟ್ಯಾಪ್ ಒತ್ತಿ ಲೈಕ್ ಕೊಡಿ. ಶೇಖರ್ ಬ್ರೋ ಮೂಲ್ ಟೈಮ್ 4:20 PM ಟೀಚರ್. ಓ ಅಂದೆ ನಮ್ಮ ಮುಲ್ಪ ಇತ್ತು ನಮ್ಮ ಮುಲ್ಪ 5:22 ಅಂಡೆ ಬೇಲೆ ಲೈಕ್ ಕೊಡ್ತಿದ್ದ ಲೈಕ್ ಕೊರ್ಲೆ ಶೇಖರ್ ಬ್ರೋ. ಯಾನ್ ಮುಲ್ಪ ಒಂಜೊಂಜಿ ಒಗ್ಗಟ್ಟು ಕೇನ ಒಂದುಲ್ಲೆ ಒಂಚ ರಡ್ಡ್ ಒಗ್ಗಟ್ಟು ಕೇಂದಾಂಡ್. ಒಂದು ಮಸ್ತ್ ಇಂಟ್ರೆಸ್ಟಿಂಗ್ ಆದುಂಡು ತೂಲೆ ಕ್ವಶನ್. ಶೇಖರ್ ಬ್ರೋ ಪನೊಂದುಲ್ಲೆರ್ ಬೇಲೆ ಆಂಡ್ ಅಂದೆ ಬೊಕ್ಕ ವಿಶೇಷ ಬರ್ಸೊಂಡೆ ಅಂಚಿಜ್ಜಿ ಬಿಡ್ಲೆ ದುಬೈಡತೆ ಕ್ವಶನ್ ಇತ್ತೆ ಒಗ್ಗಟ್ಟುಗು ಸಿಂಪಲ್ ಉಂಡು. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನ್ ಯಾರು? ಒಗ್ಗಟ್ಟು ಆನ್ಸರ್ ಪಲ್ಲೆ. ಹಾರಿದರೆ ಮುನಿ ಕೂತರೆ ಮುನಿ ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ ಏರ್ ಪಲ್ಲೆ. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯಗೆ ಏರು ಆನ್ಸರ್ ಗೊತ್ತಿತ್ತಂಡ ಕಮೆಂಟ್ ಮಲ್ಪೆ. ಗೊತ್ತಿಜಿಂಡಲ ಕಮೆಂಟ್ ಮಲ್ಪೆ ಗೊತ್ತಿಜಿಂದ ಯಾನ್ ಆನ್ಸರ್ ಪನ್ಪಾಯ್ಕ್. ಹಾರಿದರೆ ಹನುಮಂತ, ಕೂತರೆ ಮುನಿ, ಕೂಗಿದರೆ ಕಾಡಿನ ಒಡೆಯ, ನಾನ್ ಯಾರು ಗೊತ್ತುಂಡ? ಹಾರಿದರೆಗೆ ಹನುಮಂತ, ಕೂತರೆ ಮುನಿ ಲಕ್ಕಗೆ, ಅಂಚನೆ ಕಲ್ಕಂಡ ಕಾಡ್ದ ರಾಜ ಲಕ್ಕ ಏರು ಜಂಪ್ ಮಂತಂಡ ಹನುಮಂತ ಲಕ್ಕ ಜಂಪ್ ಮನ್ಪೆ ಬೊಕ ಕುಲ್ಯಂಡ ಮುನಿ ಲಕ್ಕ ಕುಲ್ವೆ
ಅಯ್ ಕಲ್ಕಿಂಡ ಕಾಡಿದ ರಾಜರಕ್ಕ ಕಲ್ಕುವೆಗೆ ಏರು ಆನ್ಸರ್ ಪನ್ಲೆ ತುಕ ಗೊತ್ತಿತ್ತಂಡ ಆನ್ಸರ್ ಪನ್ಲೆ ಗೊತ್ತಿಜಿಂಡಲ ಕಮೆಂಟ್ ಮನ್ಪಲೆ ಏರು ಲೈವ್ ಡಿಪ್ಪುನಕುಲು ಆನ್ಸರ್ ಕೊರೊಲಿ ನೆಕ್ ಮಸ್ತ್ ಈಸಿ ಉಂಡು ಲಾಗೆಂಡ ಹನುಮಂತ ಲಕನ ಲಾಗುವೆ ಆ ಕುಲ್ಲಿ ಎಂಡ ಮುನಿ ಲಕ ಮುನಿ ಉಪ್ಪೆರತ ಸನ್ಯಾಸಿ ಅಕುಲ್ ಲಕ ಕುಲ್ಲುನ್ಗೆ ಅಂಚನೆ ಕಲ್ಕಂಡ ಕಾಡಿದ ರಾಜ ಲಕ ಕಲ್ಕುವೆ ಏರು ಶೇಖರ್ ಬ್ರೋ ಬನದುಲ್ಲೇರು ಮಂಗಿ ಮಂಗಿ ಅತ್ತಿ ಅತ್ ನಾನ ಇರೆಗ್ ಒಂದು ಚಾನ್ಸ್ ಕೊರ್ಕ ಆನ್ಸರ್ ಪನ್ಲೆ ಹಾರಿದರೆ ಹನುಮಂತ ಐಟ್ ಹನುಮಂತ ಉಂಡು ಅಂಚದ ಹನುಮಂತ ಅತ್ ಪಂಡ ಮಂಗೆ ಅತ್ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ರಾಜ ಅಂಚಗೆ ಏರು ಮಸ್ತ್ ಈಸಿ ಉಂಡು ಪನ್ಲೆ ಆನ್ಸರ್ ಇತ್ತ ಇತ್ತ ಈ ವೆದರ್ ಇಡ್ ಮಸ್ತ್ ತೂವರೆ ತಿಕ್ಕುಂಡು ನಮಕ್ ಓ ಪನ್ಲೆ ರೋಡ್ ಸೈಡ್ ಮತ್ತ ಜಾಸ್ತಿ ಈ ಟೈಮ್ ಇಡ್ ತೂವರೆ ತಿಕ್ಕುಂಡು ಹಿಂಟ್ ಕೊರೊಂದುಲ್ಲೆ ಆನ್ಸರ್ ಪನ್ಲೆ ರೋಡ್ ಸೈಡ್ ರೋಡ್ ರೋಡ್ ಮಾತ ವರ್ಷದ ಟೈಮ್ ಇಡ್ ತೂವರೆ ತಿಕ್ಕುಂಡು ಈ ಟೈಮ್ ಇಡ್ ಆನ್ಸರ್ ಹಿಂಟ್ ಕೊರೊಂದುಲ್ಲೆ ಪನ್ಲೆ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ಒಡೆಯ ದಾದೆ ಆನ್ಸರ್ ಗೊತ್ತುಂಡ ಕಮೆಂಟ್ ಮಲ್ಪಲೆ ಏರ್ಲ ಆನ್ಸರ್ ಕೊರೊಲಿ ನೆಕ್ ಅಂಚನೆ ನೆಕ್ಸ್ಟ್ ಅಪ್ಲೋಡ್ ಮಂತಿ ಬೊಕಲ ನಿಕಲ ಆನ್ಸರ್ ಕೊರೊಲಿ ಕಮೆಂಟೆಡ್ ಕಮೆಂಟ್ ಮಲ್ಪಲೆ ಶೇಖರ್ ಬ್ರೋ ಇರೆಗ್ ರಡ್ನೆತ ಚಾನ್ಸ್ ಉಂಡು ಈರ್ ಪನುಲಿ ಆನ್ಸರ್ ಅಂಚನೆ ಏರ್ ಲೈವ್ ಉಳ್ಳಾರು ಬೇತಕುಲ್ ನಿಕುಲ್ನ ಕಮೆಂಟ್ ಮನ್ಪೊಲಿ ಪನ್ಲೆ ಹಾರಿದರೆ ಹನುಮಂತ ಕೂಗಿದ ಹಾರಿದರೆ ಹನುಮಂತ ಕೂತರೆ ಮುನಿ ಕೂಗಿದರೆ ಕಾಡಿನ ರಾಜ ನಾನ್ ಯಾರು ಪನ್ಲೆ ಆನ್ಸರ್ ಪನ್ಲೆ ಬೇಗ ಬೇಗ ಹೇಳಿ ಅದಕ್ಕೆ ಆನ್ಸರ್ ಗೊತ್ತಿದ್ದವರು ಶೇಖರ್ ಬ್ರೋ ಮಂಗಿ ಅಂದ್ರೆ ಮಂಗ ಅಂತ ಆನ್ಸರ್ ಕೊಟ್ರು ಅಲ್ಲ ಅದು ಕರೆಕ್ಟ್ ಅಲ್ಲ ಬೇರೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು ಏನ್ ಆನ್ಸರ್ ಅಂತ ಇದು ನನ್ನ 3ನೇ ಒಗ್ಗಟ್ಟು 2 ಒಗ್ಗಟ್ಟು ಕೇಳಿ ಆಯ್ತು ಆನ್ಸರ್ ಯಾರು ಕೊಡ್ಲಿಲ್ಲ ಈಗ 3ನೇ ಒಗ್ಗಟ್ಟಿಗೆ ಆನ್ಸರ್ ಕೊಡಿ ಯಾರಾದ್ರೂ ಕಮೆಂಟ್ ಮಾಡಿ ಶೇಖರ್ ಬ್ರೋ ಆನ್ಸರ್ ಕೊಟ್ರು ಅವ್ರಿಗೆ ಇನ್ನೊಂದು ಚಾನ್ಸ್ ಉಂಟು ಬೇಕಿದ್ರೆ ಸೊ ಬೇರೆಯವರು ಕೂಡ ಆನ್ಸರ್ ಕೊಡ್ಬೋದು ಇದು ಈಗ 3ನೇ ಒಗ್ಗಟ್ಟು ಹಾರಿದರೆ ಹನುಮನಂತೆ ಕೂತರೆ ಮುನಿಯಂತೆ ಕೂಗಿದರೆ ಕಾಡಿನ ರಾಜನಂತೆ ನಾನ್ ಯಾರು ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಕಮೆಂಟ್ ಮಾಡಿ ಹೇಳ್ಬೋದು ಗೊತ್ತಿಲ್ಲ ಅಂತ ಬೇಗ ಬೇಗ ಕಮೆಂಟ್ ಮಾಡಿ ಇದೀಗ ನಮ್ದು 3ನೇದು ಒಗ್ಗಟ್ಟು ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಲಿಕ್ಕೆ ಉಂಟು ಸೊ ಬೇಗ ಆನ್ಸರ್ ಕೊಡಿ ಯಾರು ಅಪ್ಲೋಡ್ ಮಾಡಿದ ನಂತರನು ಆನ್ಸರ್ ಕೊಡ್ಬೋದು ಯಾರು ಲೈವ್ ಅಲ್ಲಿ ಇರ್ಲಿಲ್ಲ ಹಾರಿದರೆ ಹನುಮನಂತೆ ಕೂತರೆ ಮುನಿಯಂತೆ ಕೂಗಿದರೆ ಕಾಡಿನ ರಾಜನಂತೆ ನಾನ್ ಯಾರು ಹೇಳಿ ನೋಡುವ ಹಿಂಟ್ ಕೊಟ್ಟೆ ನಾನು ಈ ಮಳೆ ಟೈಮಲ್ಲಿ ಜಾಸ್ತಿ ರೋಡಲ್ಲಿ ಕಾಣ್ಲಿಕ್ಕೆ ಸಿಗುದು ಹಾಗೇನೆ ಅದೇ ಈ ಟೈಮಲ್ಲಿ ಮಳೆ ಟೈಮಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ಯಾರು ಗೊತ್ತಿದ್ಯಾ ಆನ್ಸರ್ ಕೊಡಿ ಗೊತ್ತಿದ್ರೆ
ಕಮೆಂಟ್ ಮಾಡಿ. ಐ ಥಿಂಕ್ ಯಾರಿಗೂ ಗೊತ್ತಿಲ್ಲ ಅಂತ ಅನಿಸ್ತದೆ. ಸೊ ಈಗ ನೋಡಿ ನಾನೇ ಹೇಳ್ತೇನೆ. ಹಿಂಟ್ ಕೂಡ ಕೊಟ್ಟೆ. ಇನ್ನೊಂದ್ಸಲ ಹಿಂಟ್ ನೋಡಿ ಏನಂತ. ಮಳೆ ಟೈಮಲ್ಲಿ ಬಸ್ ಅಡಿಯಲ್ಲಿ ಬಿದ್ದು ಅಪ್ಪಚ್ಚಿಯಾಗಿ ಬಸ್ ಅಂತಲ್ಲ, ಎಲ್ಲ ವೆಹಿಕಲ್ ಅಡಿಯಲ್ಲಿ ಬಿದ್ದು ಅಪ್ಪಚ್ಚಿಯಾಗಿ ಮಳೆ ಟೈಮಲ್ಲಿ ಕಾಣ್ಲಿಕ್ಕೆ ಸಿಗುವಂತಹ ಈ ಒಗ್ಗಟ್ಟಿನ ಆನ್ಸರ್ ಯಾವ್ದಂದ್ರೆ ಕಪ್ಪೆ. ಗೊತ್ತಾಯ್ತಾ? ಆಲ್ರೆಡಿ ಕೆಲವೊಬ್ರಿಗೂ ಗೊತ್ತಿರ್ಬೇಕು. ಅಂದ್ರೆ ಲೈವ್ ಅಲ್ಲಿ ಯಾರು ಇಲ್ಲ ಈಗ ಸದ್ಯದ ಮಟ್ಟಿಗೆ. ಸೊ ಯಾರಿಗೆ ಈಗ ನನ್ನ ವಿಡಿಯೋ ಅಪ್ಲೋಡ್ ಮಾಡಿದಂತ ಹೇಳಿದ್ನ ಅವರಿಗೆ ಗೊತ್ತಿರ್ಬಹುದು. ಎಸ್, ಆನ್ಸರ್ ಇಸ್ ಕಪ್ಪೆ. ಆಯ್ತಾ? ಓಕೆ, ಈಗ ನಾವು 4ನೆಯ ಒಗ್ಗಟ್ಟು ಏನಂತ ನೋಡುವ. ಸೊ ಇದು ನೋಡಿ ತುಂಬಾ ಈಸಿ ಕ್ವಶನ್ ಆಯ್ತಾ. ಇದು ಒಗ್ಗಟ್ಟು ಕೇಳ್ತೇನೆ ನೋಡಿ. ಇದು ನಮ್ದು 4th ಒಗ್ಗಟ್ಟು. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಯಾವುದು? ತುಂಬಾ ಈಸಿ ಇದೆ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಯಾವುದು? ನೋಡುವ ಇದಕ್ಕೆ ಆನ್ಸರ್ ಕೊಡ್ತೀರಾ ಅಂತ. ಆಗದ್ದು ಕ್ವಶನ್ಗೆ ಸ್ವಲ್ಪ ಟ್ರೈ ಮಾಡಿದ್ರು ಶೇಖರ್ ಬ್ರೋ. ಈಗ ಇದಕ್ಕೊಂದು ಆನ್ಸರ್ ಕೊಡಿ. ಯಾರಾದ್ರೂ ಲೈವ್ ಅಲ್ಲಿ ಇದ್ರೆ ಕಮೆಂಟ್ ಮಾಡಿ. ಲೈವ್ ಅಲ್ಲಿ ಇರೋದವ್ರು ಅಂದ್ರೆ ಈಗ ಅಪ್ಲೋಡ್ ಮಾಡಿದ ನಂತರ ಈಗ ನೋಡ್ತಾ ಇದ್ದೀರಲ್ಲ, ನೀವು ಸಹ ಕಮೆಂಟ್ ಮಾಡ್ಬೋದು ಆನ್ಸರಿಗೆ. ಏನಂತ? ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಯಾರು ಹೇಳಿ ನೋಡುವ. ಸಿಂಪಲ್, ತುಂಬಾ ಈಸಿ ಇದೆ. ಆ ಕ್ವಶನ್ ಅನ್ನು ಕೇಳಿದ ತಕ್ಷಣ ನಿಮ್ಗೆ ಆನ್ಸರ್ ಕೊಡ್ಬೋದು. ಸೊ ಆನ್ಸರ್ ಕೊಡಿ ಬೇಗ ಬೇಗ. ಗೊತ್ತಿದ್ರೆ ಆನ್ಸರ್ ಕೊಡಿ ಬೇಗ 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 ಕಮೆಂಟ್ ಮಾಡಿ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಯಾವುದು ಒಗ್ಗಟ್ಟು? 4ನೆಯ ಒಗ್ಗಟ್ಟು ಇದು. ಸೊ ಆನ್ಸರ್ ಕೊಡಿ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಯಾವುದು? ತುಂಬಾ ಈಸಿ ಉಂಟು. ಎಲ್ಲರೂ ಕೂಡ ಇದಕ್ಕೆ ಆನ್ಸರ್ ಕೊಡ್ಬೋದು. ಆನ್ಸರ್ ಕೊಡಿ ನೋಡುವ ಯಾರು ಫಸ್ಟ್ ಆಗಿ ಕಮೆಂಟ್ ಮಾಡ್ತಾರೆ ಅಂತ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಏನು ಹೇಳಿ ನೋಡುವ ಗೊತ್ತಿದ್ರೆ. ಸೊ ಇದು ನಮ್ಮ 4ನೆಯ ಒಗ್ಗಟ್ಟು. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಯಾವುದು ಆನ್ಸರ್? ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಈಸಿ ಇದೆ ಆನ್ಸರ್ ಮಾತ್ರ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಏನಿದು ಆನ್ಸರ್? ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ನೀವು ಆನ್ಸರ್ ಕೊಡ್ಬೋದು. ಹಾಗೆ ನನ್ನ ಲೈವ್ ಅನ್ನ ಲೈಕ್ ಕೊಡ್ಲಿಲ್ಲ ಅಂದ್ರೆ ಡಬಲ್ ಟ್ಯಾಪ್ ಸ್ಕ್ರೀನ್ ಅಲ್ಲಿ ಡಬಲ್ ಟ್ಯಾಪ್ ಒತ್ತಿ ಲೈಕ್ ಕೊಡಿ. ಕ್ವಶನ್ಗೆ ಆನ್ಸರ್ ಕೊಡಿ. ತುಂಬಾ ಈಸಿ ಇದೆ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ ಅಂತೆ. ಯಾವುದು? ನೋಡುವ ಯಾರು ಆನ್ಸರ್ ಕೊಡ್ತಾರೆ ಅಂತ. ಗೊತ್ತಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡ್ಬೋದು ಗೊತ್ತಿಲ್ಲ ಅಂತ. ನಾನು ಆನ್ಸರ್ ಕೊಡ್ಲಿಕ್ಕೆ ರೆಡಿ ಆಗಿದ್ದೇನೆ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ನಾನು ಯಾರು?
ಗೊತ್ತಿದ್ಯಾ? ಹೇಳಿ ನೋಡುವ. ಲೈವ್ ಅಲ್ಲಿ ಇರುವವರು ಕಮೆಂಟ್ ಮಾಡ್ಬೋದು, ಕಮೆಂಟ್ ಅಲ್ಲಿ ಹೇಳ್ಬೋದು ಗೊತ್ತಿದ್ರೆ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಹೇಳಿ ನೋಡುವ. ಆ ತರದ ಹಣ್ಣು ಅದು ಯಾವುದು? ಗೊತ್ತಿಲ್ಲ ಆನ್ಸರ್? ನಾನ್ ಕೊಡ್ತೇನೆ ನೋಡಿ. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಆನ್ಸರ್ ಈಸ್ ಪೈನಾಪಲ್. ಈಸಿ ಅಲ್ವಾ? ಅದು ಫ್ರೂಟ್ಸ್ ಗೊತ್ತಿರ್ಬೋದು ನೀವು, ಅದು ಯಾವ ರೀತಿ ಬೆಳೀತದೆ ಅಂತ. ಗಿಡ ಇರ್ತದೆ, ಅದರ ಮಿಡ್ಲಲ್ಲಿ ಅದು ಹಣ್ಣಾಗುದು ಪೈನಾಪಲ್. ಅದರ ಮೇಲೂ ಕೂಡ ಒಂಥರ ಅದರ ಎಳೆ ಅಂತ ಇರುತ್ತೆ. ಸೊ ನಮ್ಗೆ ಅದು ಕೂಡ ಗಿಡದ ಹಾಗೆ ಕಾಣ್ತದೆ ಅಲ್ವಾ? ಅಂದ್ರೆ ನೀವು ಈಗ ಪೈನಾಪಲ್ ಇದು ಅದರ ತೊಟ್ಟು ಏನಿದೆ ಅದನ್ನ ಕಟ್ ಮಾಡಿ ಅದನ್ನು ಕೂಡ ನೆಟ್ರೆ ಅದು ಕೂಡ ಗಿಡ ಆಗ್ತದೆ. ಸೊ ಅದೊಂದು ಒಗ್ಗಟ್ಟಿನ ಆನ್ಸರ್. ಗಿಡದ ಮೇಲೆ ಹಣ್ಣು, ಹಣ್ಣಿನ ಮೇಲೆ ಗಿಡ. ಆನ್ಸರ್ ಈಸ್ ಪೈನಾಪಲ್. ಗೊತ್ತಿತ್ತಾ? ಗೊತ್ತಿತ್ತು ಅಂತ ಅನಿಸ್ತದೆ ಕೆಲವರಿಗೆ. ಸೊ ಗೊತ್ತಿದ್ರೆ ನೀವು ಕಮೆಂಟ್ ಅಲ್ಲಿ ಹೇಳ್ಬೋದು ಆಯ್ತಾ. ಇದು ನಮ್ದು 4ನೆಯ ಒಗ್ಗಟ್ಟು. ಸೊ ನೆಕ್ಸ್ಟ್ ನೋಡುವ. ನೆಕ್ಸ್ಟ್ ಹೇಳ್ತೇನೆ ಕ್ವಶನ್. ಸೊ ಇದು ಒಂದು ಕ್ವಶನ್ ಕೇಳ್ತೇನೆ ನೋಡಿ. ತುಂಬಾ ತುಂಬಾ ಈಸಿ ಕ್ವಶನ್ ಕೇಳ್ತಾ ಇದ್ದೇನೆ. ಇದು ಸಹ ಅಷ್ಟೇ ತುಂಬಾ ಯೂಸ್ಫುಲ್ ನಮ್ಗೆ ಆಯ್ತಾ. ಮನೆಯಲ್ಲಿದ್ರೆ ಮೊಗ್ಗು, ಮನೆಯಲ್ಲಿ ಇದ್ರೆ ಮೊಗ್ಗು, ಹೊರಗಡೆ ಹೋದ್ರೆ ಹೂವು. ಮನೆಯೊಳಗಿದ್ರೆ ಮೊಗ್ಗು, ಹೊರಗಡೆ ಹೋದ್ರೆ ಹೂವು. ನಾನ್ ಯಾರು? ಗೊತ್ತಿದ್ರೆ ಕಮೆಂಟ್ ಮಾಡಿ. ಲೈವ್ ಅಲ್ಲಿ ಇರುವವರು ಕಮೆಂಟ್ ಮಾಡ್ಬೋದು. ಲೈವ್ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ. ಹಾಗೇನೆ ಡಬಲ್ ಟ್ಯಾಪ್ ಒತ್ತಿ ಲೈಕ್ ಒಂದು ಕೊಡಿ. ಏನಂತ ಕ್ವಶನ್ ಕೇಳಿದೆ ಅಂತ ನಿಮ್ಗೆ ಗೊತ್ತಾಯ್ತಲ್ಲ. ಮನೆಯಲ್ಲಿದ್ರೆ ಮೊಗ್ಗು, ಹೊರಗಡೆ ಹೋದ್ರೆ ಹೂವು. ನಾನ್ ಯಾರು? ಮಳೆ ಬಂತು, ಈಗ ನಾನು ಮನೆಗೆ ಒಳಗೆ ಹೋಗ್ಬೇಕು. ಆನ್ಸರ್ ಕೊಡಿ ರಪ್ಪ ಆಯ್ತಾ. ಮನೆಯಲ್ಲಿದ್ರೆ ಮೊಗ್ಗು, ಹೊರಗಡೆ ಹೋದ್ರೆ ಹೂ ಅಂತೆ. ಆನ್ಸರ್ ಕೊಡಿ. ಮನೆಯಲ್ಲಿ ಲೈಕ್ ಕೊಟ್ಟಕ್ಕೆ ಥ್ಯಾಂಕ್ ಯು. ಹಾಗೇನೆ ಒಂದು ಕಮೆಂಟ್ ಕೂಡ ಮಾಡಿ ಹೇಳಿ ಆನ್ಸರ್. ಮನೆಯೊಳಗಿದ್ರೆ ಮೊಗ್ಗು, ಹೊರಗಡೆ ಹೋದ್ರೆ ಹೂ. ನಾನ್ ಯಾರು? ತುಂಬಾ ಈಸಿ ಇರುವಂತ ಕ್ವಶನ್ ಕೇಳ್ತಾ ಇದ್ದೇನೆ. ಒಗ್ಗಟ್ಟು. ಮನೆಯೊಳಗಿದ್ರೆ ಮೊಗ್ಗು, ಹೊರಗಡೆ ಹೋದ್ರೆ ಹೂ. ನಾನ್ ಯಾರು? ಹೇಳಿ ನೋಡುವ ಆನ್ಸರ್. ತುಂಬಾ ಈಸಿ, ಯಾರು ಕೂಡ ಗೆಸ್ ಮಾಡ್ಬೋದು. ಹೇಳಿ ನೋಡ, ಆದಷ್ಟು ಬೇಗ ಆನ್ಸರ್ ಕೊಡಿ. ಆನ್ಸರ್ ಗೊತ್ತಾಯ್ತಾ? ಆನ್ಸರ್ ಕೊಡಿ. ನಾನ್ ಸ್ವಲ್ಪ ಅಂದ್ರೆ ನಮ್ದು ನೆಟ್ವರ್ಕ್ ಪ್ರಾಬ್ಲಮ್, ಹಾಗೆ ಹೊರಗೆ ಇದ್ರೆ ಮಾತ್ರ ನಂಗೆ ಸಿಗುತ್ತೆ. ಅಂದ್ರೆ 5G ಸಿಗ್ತದೆ ಹೊರಗೆ ಹೋದ್ರೆ.
ಒಳಗೆ ಆದ್ರೆ 4G, 5G ಆದ್ರೆ ಡಾಟಾ ಫ್ರೀ ಅಲ್ವಾ ನನ್ಗೆ. ಜಿಯೋ ಕೆಲವು ಕ್ವಶನ್ ಉಂಟು. ಈಗ ನಮ್ದು 5th ಕ್ವಶನ್ ಇದು. ತುಂಬಾ ಈಸಿ ಆದ ಕ್ವಶನ್. ಹೊರಗಡೆ ಹೋದರೆ ಮನೆಯೊಳಗಿದ್ದ ಮೊಗ್ಗು, ಹೊರಗಡೆ ಹೋದರೆ ಹೂ. ಈಸಿ ಇದೆ, ತುಂಬಾ ಈಸಿ. ಯಾರು ಆನ್ಸರ್ ಕೊಡ್ಬೋದು ಇವತ್ತು. ಹೊರಗಡೆ ಹೋದರೆ ಹೂ, ಮನೆಯೊಳಗಿದ್ರೆ ಮೊಗ್ಗು. ನಾನ್ ಯಾರು? ನೋಡುವ ಯಾರು ಆನ್ಸರ್ ಕೊಡ್ತಾರೆ ಅಂತ. ಗೊತ್ತಿದ್ಯಾ? ಕಮೆಂಟ್ ಮಾಡಿ. ಡಬಲ್ ಟ್ಯಾಪ್ ಒತ್ತಿ ಲೈಕ್ ಅಂದ್ರೆ ನನ್ನ ಕ್ವಶನ್ಗೆ ಆನ್ಸರ್ ಮಾಡಿ. ತುಂಬಾ ಈಸಿ ಕ್ವಶನ್. ಮನೆಯೊಳಗಿದ್ದರೆ ಮೊಗ್ಗು, ಹೊರಗಡೆ ಹೋದರೆ ಹೂವು, ನಾನ್ ಯಾರು? ಕ್ವಶನ್ ಒಗ್ಗಟ್ಟು. ಲೈವ್ ಅಲ್ಲಿ ಇರುವವರು ಕಮೆಂಟ್ ಮಾಡಿ ಹೇಳಿ ಆನ್ಸರ್. ಗೊತ್ತಿದ್ಯಾ? ಆನ್ಸರ್ ಮಾಡಿ ಬೇಗ ಬೇಗ. ನಿಮ್ಗೆ ಗೊತ್ತಿಲ್ಲ ಅಂತ ನೀವು ಹೇಳಿದ್ರೆ ನಾನು ಆನ್ಸರ್ ಕೊಡ್ಲಿಕ್ಕೆ ರೆಡಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ. ನೋಡುವ ಯಾರು ಆನ್ಸರ್ ಕೊಡ್ತಾರೆ ಅಂತ. ಮನೆಯೊಳಗೆ ಇದ್ದರೆ ಮೊಗ್ಗು, ಮನೆಯೊಳಗಡೆ ಇದ್ದರೆ ಮೊಗ್ಗು. ಸೊ ಆನ್ಸರ್ ಯಾರಿಗೂ ಗೊತ್ತಿಲ್ಲ ಅಂತ ಅನಿಸ್ತದೆ. ಮನೆಯೊಳಗಡೆ ಇದ್ದರೆ ಮೊಗ್ಗು, ಹೊರಗಡೆ ಬಂದರೆ ಹೂವು, ನಾನ್ ಯಾರು ಅಂತ ಕ್ವಶನ್ ಕೇಳಿದೆ ಒಗ್ಗಟ್ಟು. ಇದು ನಮ್ಮದು 5th ಕ್ವಶನ್ ಅಂತ ಅನಿಸ್ತದೆ. ಸೊ ಆನ್ಸರ್ ಗೊತ್ತಿಲ್ಲ ಕಾಣುತ್ತೆ ಯಾರಿಗೂ. ಈಗ ನಾನೇ ಆನ್ಸರ್ ಕೊಡ್ತೇನೆ, ಓಕೆನಾ? ಆನ್ಸರ್ ಈಸ್ ಅಂಬ್ರೆಲ್ಲಾ, ಕೊಡೆ. ಸಿಂಪಲ್ ಅಲ್ವಾ? ಮಳೆ ಬಂದಾಗ ನಾವು ಹೊರಗೆ ತೆಗಿತೇವೆ, ಆಗ ಹರಳ್ತದೆ. ಮಳೆ ಇಲ್ಲ ಅಂದರೆ ಮನೆಯೊಳಗೆ ಇರುವಾಗ ಅದು ಮುಗ್ಗಾಗೆ ಇರುತ್ತೆ ಅಲ್ವಾ? ಮಡಚಿ ನಾವು ಮನೆಯೊಳಗೆ ಇರ್ತೇವೆ. ಆನ್ಸರ್ ಈಸ್ ಕೊಡೆ. ಕೊಡೆ ಆಯ್ತಾ ಆನ್ಸರ್? ಒಗ್ಗಟ್ಟುದ ಮಸ್ತ್ ಸಿಂಪಲ್ ಆದಿತ್ತಂದ್ರೆ. ಐ ಹೋಪ್ ನಿಕ್ಲಿಗೆ ಇನ್ನಿತ ಒಗ್ಗಟ್ಟು ಇಷ್ಟ ಆದಿಪ್ಪು, ಇನ್ನಿತ ಲೈವ್ ಇಷ್ಟ ಆದಿಪ್ಪು. ಇಷ್ಟ ಆದಿತ್ತಂಡ ಲೈಕ್ ಕೊರಿ, ಕಮೆಂಟ್ ಮಂತ್ಲೆ ಅಂಚನೆ ಸಪೋರ್ಟ್ ಮಂತೊಂದಿತ್ಲೆ. ಏರ್ ಲೈವ್ ಬತ್ತಿದ್ದಾರೆ ನಿಕ್ಕುಲು ಅಪ್ಲೋಡ್ ಮಂತಿ ಬೊಕ್ಕ ಒಂದಿತ್ತಾರಡ ನಿಕ್ಕಲು ಆನ್ಸರ್ ಕೊರೊಲಿ ಕಮೆಂಟ್ ಮಂತ್ಲೆ ಆನ್ಸರ್ ಗೊತ್ತಿತ್ತಂಡ. ಇಂಚನೆ ಸಪೋರ್ಟ್ ಮಂತೊಂದಿಪ್ಲೆ ನಮ್ಮ ತಿಕ್ಕ ನೆಕ್ಸ್ಟ್ ಲೈವ್ ಯಾನ್ನ ನೆಕ್ಸ್ಟ್ ಬರ್ಪೆ ವಾಚ್ ಮಂತ್ಲೆ 5:30 6:30 ಅಂಚ ಲೈವ್ಗೆ ಇಪ್ಪುವೆ. ಸೊ ಮಾತೆಲ್ಲ ಲೈವ್ಗೆ ಬರ್ತದೆ. ಆನ್ಸರ್ ಮನ್ಪೊಲಿ, ಕಮೆಂಟ್ ಮನ್ಪೊಲಿ. ಸೊ ನಮ್ಮ ತಿಕ್ಕಗ ನನ್ನ ಎಲ್ಲದ ಲೈವ್ ಅತ್ತನ ನೆಕ್ಸ್ಟ್ ಇತ್ತ ಬೈಯಡ್ಲ ಲೈವ್ಗೆ ಬರೋ ಚಾನ್ಸ್ ಉಂಟು. ಸೊ ಮಿಸ್ ಮನ್ಪೊಚ್ಚಿ ತೂಲೆ. ಟೇಕ್ ಕೇರ್, ಬಾಯ್.